ಲಾಕ್ ಜಿಲ್ಲಾ ಆಸ್ಪತ್ರೆಡ್ ಗುತ್ತಿಗೆ ಆಧಾರಡು ಬೇಲೆಡುಪ್ಪು ನಕ್ಲಿಡ್ 10 ಜನನು ಬೇಲೆಡ್ದು ದೈತೇರು ಅಕ್ಲೇನು ಕೂಡ ಬೇಲೆಗೆ ದಿವೊಡು ಸಿಪಿಐಎಂ ಪಕ್ಷದ ನಾಯಕರು ಸುನಿಲ್ ಕುಮಾರ್ ಬಜಾಲ್ ಒತ್ತಾಯ ಮಲ್ದೇರು. ಕುಡ್ಲದ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಡ್ ಗುತ್ತಿಗೆ ಆಧಾರಡು ಬೇಲೆ ಮಲ್ತೊಂದುಪ್ಪನ ಕಾರ್ಮಿಕರೆಡ್ ಕೆಲವೆರನ್ನು ಬೇಲೆಡ್ದು ದೈತಿನೇಕೆ ವಿರೋಧ ಮಲ್ತದ ಕಾರ್ಮಿಕರು ಒಂಜಿ ವಾರದಿಂಚ ಸಿಐಟಿಯು ನಿಲೆಟ್ ಆಸ್ಪತ್ರೆದ ಎದುರು ಪ್ರತಿಭಟನೆ ನಡ್ತೊಂದಿತ್ತದು ಗುರುವಾರಲ ಸತ್ಯಾಗ್ರಹ ನಡೆತಂಡು. ಗುತ್ತಿಗೆ ಕಾರ್ಮಿಕರಿಗೆ ಸಂಬಳ ಸರಿಯಾದ ಕೊರಂದಿನ ಬಗೆಟ್ಲ ಕಾರ್ಮಿಕರು ಸತ್ಯಾಗ್ರಹ ಹೊಟ್ಟು ಸಮಸ್ಯೆಯನ್ನು ಪಂಡೊಂದು ಗುತ್ತಿಗೆದಾರ ಸಂಸ್ಥೆ ಸಾಯಿ ಸೆಕ್ಯೂರಿಟೀಸ್ ಬೊಕ್ಕ ಆಸ್ಪತ್ರೆದ ಡಿಎಂಒ ಮಿತ್ತು ಏವರು ತೋಜಾದರು. ಸತ್ಯಾಗ್ರಹ ಹೊಟ್ಟು ಸಿಪಿಎಂ ನಾಯಕರು ಸುನಿಲ್ ಕುಮಾರ್ ಬಜಾಲ್ ಪಾತೆಡ್ದು ಸಂಬಳ ಆತಜಿ ಪಂಡ ಆಸ್ಪತ್ರೆದ ಅಧೀಕ್ಷಕರು ಎಂಕ್ಲೆಗಳ ಸಂಬಳ ಆತಜಿ ಪನ್ಪೇರು ಕಾರ್ಮಿಕರಿಗೆ ಒಪ್ಪನ ಒರ್ಂಬರ ಸಾರ ಸಂಬಳನು ಅರೆನ ವೈದ್ಯರನ ಸಂಬಳಗೂ ಸಮ ಆದ ತೂಂಡ ಎಂಚ ಗುತ್ತಿಗೆ ತರರು ಸಮಯಾಗ ಸರಿಯಾದ ಸಂಬಳ ಕೊರಡೆ ಕೊಡ್ಚಿಂಡ ಕೊರ್ಪಾವನ ಬೆಲೆಗೆ ಡಿಎಂಒ ಮಲ್ಪಡೊಂದು ಪಂಡೇರು. ಬೇಜವಾಬ್ದಾರಿ ಹೇಳಿಕೆ ಕೊಡ್ತೇವೆ ಬಂದಾಗ ಎಂಕ್ಲೆಗಳ ಸಂಬಳ ಆತುಜಿ ನನಗೆ ಸಂಬಳ ಆಯ್ತು ಹೋದ ಮಲ್ಪಡೆ ಎಂಗ್ಲ ಕಾರ್ಮಿಕರನ್ನ ಸಂಬಳ ಆತಿ ಎಂಗ್ಲ ಅವೆಲಿಕೆಯನ್ನು ಓಡ ಮುಟ್ಟ ಬಂದಾಗ ನನಗೆ 1000 ಗಟ್ಟಲೆ ಸಂಬಳ ಒಂದು ನಮಗೆ ಜುಜುಬಿ ಒಂದರ ಸಾಲ ಸಂಬಳ ಅವೇನು ಒಂದೇ ರೀತಿ ಟ್ಯಾಲಿ ಮಲ್ಪೇರು ಬಂದ ಅಕ್ಲೆ ಬೇಜ ವ್ಯವಸ್ಥೆ ಉಂಡು ಎಂಕ್ಲೆಗೆ ಅದೊಂದು ದಾದಂಡು ಅವೇನು ಒಂದೇ ರೀತಿ ಹೋಲಿಕೆ ಮಲ್ಪೇರತ್ತ ಅವೆಲ್ಲ ಹೋಲಿಕೆ ಮಲ್ಪೇರೆ ಎಂಕ್ಲೆಗೆ ಬೇಲ ಉಂಡ ಮೇಲೆ ದಾಳಚ್ಚಿ. ಸುನಿಲ್ ಕುಮಾರ್ ಬಜಾಲ್ ಸುದ್ದಿ ಮಾಧ್ಯಮದ ಪಾತ್ರೆಡ್ ಸಾಯಿ ಸೆಕ್ಯೂರಿಟಿ ಸಂಸ್ಥೆದ ಅಡಿಟ್ ಕೆಲಸ ಮಲ್ಪನ ಗುತ್ತಿಗೆ ಕಾರ್ಮಿಕರಿಗೆ ಸರಿಯಾದ ಸಂಬಳ ಕೊರಡು ಬೇಲೆಡ್ದು ದಿತ್ತಿನಕ್ಲೆನು ಕೂಡ ಬೇಲೆಗೆ ದೇವಡು ಸಾಯಿ ಸೆಕ್ಯೂರಿಟಿ ಸಂಸ್ಥೆದ ಕ್ಲಡ ಕೇನಂಡ ಆಸ್ಪತ್ರೆದ ಡಿಎಂಒ ಬೇಲೆಡ್ದು ದೇದರಂದು ಪನ್ಪೇರು ಡಿಎಂಒ ಎರಡ ಕೇನಂಡ ಸಾಯಿ ಸೆಕ್ಯೂರಿಟಿ ದಕ್ಲು ಬೇಲೆಡ್ದು ದೇದಿನೆಂದು ಪನ್ಪೇರು ಇಂಚಾಂಡ ಎಂಚಾಂದು ಕೇಂಡರು. ಸರ್ಕಾರಿ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ದುಡಿತಕ್ಕಂತಹ ಗುತ್ತಿಗೆ ಕಾರ್ಮಿಕರು ಅವರು ಸಾಯಿ ಸೆಕ್ಯೂರಿಟಿ ಸಂಸ್ಥೆಯ ಅಡಿಯಲ್ಲಿ ಇಲ್ಲಿ ಕಳೆದ ಹಲವು ವರ್ಷಗಳಿಂದ ದುಡಿತಾ ಇದ್ದಾರೆ. ಇವಾಗ ಅವರಲ್ಲಿ ಯಾವುದೇ ರೀತಿಯಾದಂತಹ ಕಾರಣ ಇಲ್ಲದೆ ವಿನಾಕಾರಣವಾಗಿ 10 ಮಂದಿ ಕಾರ್ಮಿಕರಿಂದ ಕೆಲಸದಿಂದ ತೆಗೆದುಹಾಕಿದ್ದಾರೆ. ಈ ಬಗ್ಗೆ ನಾವು ಈಗಾಗಲೇ ಮನವಿಗಳನ್ನು ಕೊಟ್ಟಿದ್ದೇವೆ. ಸಾಯಿ ಸೆಕ್ಯೂರಿಟಿ ಹೇಳ್ತಾ ಇದ್ದಾರೆ ಡಿಎಂಒ ಅವರು ತೆಗೆದು ಅಂತೇಳಿ. ಡಿಎಂಒ ಅವರು ಹೇಳ್ತಾ ಇದ್ದಾರೆ ನನ್ನದೇನು ಪಾತ್ರ ಇಲ್ಲ, ಸಾಯಿ ಸೆಕ್ಯೂರಿಟಿ ಅವರು ತೆಗೆದಂತೆ. ಈ ರೀತಿ ಇದರ ಬಗ್ಗೆ 1.5 ತಿಂಗಳ ಹಿಂದೆ ನಾವು ಲೆಟ್ರ್ ಕೊಟ್ಟಿದ್ದೇವೆ ಸಾಯಿ ಸೆಕ್ಯೂರಿಟಿಗೆ, ಡಿಎಂಒಗೆ ಮತ್ತು ಸಹಾಯಕ ಕಾರ್ಮಿಕ ಆಯುಕ್ತರಿಗೆ, ಜಿಲ್ಲಾಧಿಕಾರಿಗಳಿಗೆ, ಉಸ್ತುವಾರಿ ಸಚಿವರಿಗೆ ಎಲ್ಲರಿಗೂ ಕೂಡ ಮನವಿ ಕೊಟ್ಟರು ಕೂಡ ಇವತ್ತಿನವರೆಗೆ ಯಾವುದೇ ರೀತಿಯಾದ ಸ್ಪಂದನೆ ಇಲ್ಲ.